ಕೊರಟಗೆರೆ ತಾಲೂಕಿನ ಎರಕಸಂದ್ರ ಕಾಲೋನಿಯ ಅಂಗಡಿಗಳಲ್ಲಿ ಸರಣಿ ಕಳ್ಳತನ ನಡೆದಿದ್ದು 8ಕ್ಕೂ ಅಧಿಕ ಅಂಗಡಿಗಳ ಬೀಗ ಹೊಡೆದು ತಡರಾತ್ರಿ ಕಳ್ಳರು ನಗದು ಇನ್ನಿತರ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಕೊರಟಗೆರೆ ತಾಲೂಕಿನ ಕೊಳಾಲ ಠಾಣಾ ವ್ಯಾಪ್ತಿಯ ಎರಕಸಂದ್ರ ಕಾಲೋನಿಯಲ್ಲಿ ತಡರಾತ್ರಿ ಈ ಘಟನೆ ನಡೆದಿದೆ. ರಾಜ್ಯ ಹೆದ್ದಾರಿ ಬದಿಯ 8 ಅಂಗಡಿಗಳ ಬೀಗ ಮುರಿದ ಖತರ್ನಾಕ್ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಮಾಡ್ತೀವಿ ಅಂತೇಳಿ ಇರಿಸಂದ್ರ ಕಂಪನಿಯಲ್ಲಿ ಭೇಟಿ ಮಾಡಿದ್ವಿ. ನಾವು ಬರೋಸಟ್ಟಿಗೆ ಎಲ್ಲ ಡೋರೆಲ್ಲ ಓಪನ್ ಮಾಡಿ 1,40,000 ಅಮೌಂಟ್ ಎತ್ಕೊಂಡೋಗಿದ್ದಾರೆ. ಎಲ್ಲ ನೋಡ್ತಿದ್ರು, ಅಷ್ಟು ನಮಗೆ ಫೋನ್ ಹಾಕಿದ್ರು. ನಾವು ಬಂದ್ವಿ. ಪೊಲೀಸ್ನವ್ರು ಏನಾದ್ರು ಬಂದು ಪೊಲೀಸರು ಬಂದಿದ್ರು, ನೋಡ್ಕೊಂಡಿದ್ರಂತೆ. ಆಮೇಲೆ ಬಂದು ನೋಡೋಗಿದ್ದಾರೆ. ಪೊಲೀಸರು ಬರೋ ತಕ್ಕ ಒಳಗೆ ಬಿಟ್ಟಿಲ್ಲ ನಮ್ಮನ್ನು. 3 ತಿಂಗಳಿಗೊಮ್ಮೆ ರಾಜ್ಯ ಹೆದ್ದಾರಿಯ ಅಂಗಡಿಗಳಲ್ಲಿ ಸರಣಿ ಕಳ್ಳತನ ನಡೀತಾ ಇದೆ. ಸರಣಿ ಕಳ್ಳತನದಿಂದ ಎರಕಸಂದ್ರ ಕಾಲೋನಿಯ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಇಲ್ಲಿನ ಶಿವಶಕ್ತಿ ಸೌಹಾರ್ದ ಪತ್ತಿನ ಬ್ಯಾಂಕ್, SVS ಬೇಕರಿ ಸೇರಿದಂತೆ 8 ಅಂಗಡಿಗಳಲ್ಲಿ ಕಳ್ಳತನ ನಡೆದಿದೆ. ಸರಣಿ ಕಳ್ಳತನ ತಡೆಯುವಲ್ಲಿ ಕೊಳಾಲ ಪೊಲೀಸರು ಸಂಪೂರ್ಣ ಫೇಲ್ಯೂರ್ ಆಗಿದ್ದಾರೆ. 8 ಅಂಗಡಿಗಳಿಂದ 10,000ಕ್ಕೂ ಹೆಚ್ಚು ನಗದು ಮತ್ತು ಇನ್ನಿತರ ವಸ್ತುಗಳ ಕಳ್ಳತನ ಮಾಡಲಾಗಿದೆ. ಎರಕಸಂದ್ರ ಕಾಲೋನಿಯ ಶ್ರೀ ಶಿವಶಕ್ತಿ ಸೌಹಾರ್ದ ಪತ್ತಿನ ಸಹಕಾರ ಸಂಘದಿಂದ ನಗದು ಸೇರಿದಂತೆ ಇನ್ನಿತರ ವಸ್ತುಗಳ ಕಳ್ಳತನ ಮಾಡಲಾಗಿದೆ. SVS ಬೇಕರಿ ಅಂಡ್ ಕಾಂಡಿಮೆಂಟ್ಸ್, ವಿನಾಯಕ ಬೇಕರಿ ಅಂಡ್ ಸ್ವೀಟ್ಸ್, ಮಾರುತಿ ಪ್ರಾವಿಷನ್ ಸ್ಟೋರ್, ಶ್ರೀರಾಮ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಸೆಂಟರ್, ಶ್ರೀ ನಂಜುನೇಶ್ವರ ಪೈಂಟ್ಸ್ ಅಂಡ್ ಹಾರ್ಡ್ವೇರ್, ಜೈ ಶ್ರೀರಾಮ್ ಪ್ರಾವಿಷನ್ ಸ್ಟೋರ್ನಲ್ಲಿ ನಗದು ಹಾಗೂ ಇನ್ನಿತರ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ. ಬಸವರಾಜು ಅಂತೇಳಿ ಎರಕಸಂದ್ರ ಕಾಲೋನಿ ಶಿವಶಕ್ತಿ ಬ್ಯಾಂಕ್ ಅಂತ ನಮ್ಮದು. ನಾವು ಬೆಳಗ್ಗೆ ಮಲಗಿದ್ದಾಗ 6 ಗಂಟೆಗೆ ಯಾರೋ ಫೋನ್ ಮಾಡಿದ್ರು, ಬೀಗ ಎಲ್ಲ ಹೊಡೆದಿದ್ದಾರೆ ಅಂತೇಳಿ. ಸರಿ ಬಂದ್ವಿ, ಬೀಗ ಎಲ್ಲ ಲಾಕ್ ಎಲ್ಲ ಕಿತ್ತಾಕ್ಬಿಟ್ಟು ಆರೆಕೊಂಡು ತಗೊಂಡು ಎಬ್ಬಿ ಈಗೆಲ್ಲ ತೆಗೆದು ನೋಡಿದರೆ ಒಳಗಡೆ ಒಂದು 300 ರೂಪಾಯಿ ಕಾಸಿತ್ತು. ಕಾಸು ತಗೊಂಡು ಕೀ ಬಂಚು ಎಲ್ಲ ತಗೊಂಡು ಎಲ್ಲ ಹೋಗಿದ್ದಾರೆ. ಇದೆಲ್ಲ ಡೋರೆಲ್ಲ ಕಿತ್ತಾಕಿದ್ದಾರೆ ಸರ್. ಈ ಥರ ಒಂದು 5-6 ಅಂಗಡಿ ಎಲ್ಲ ಬೀಗ ಹೊಡೆದ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಎರಕಸಂದ್ರ ಕಾಲೋನಿ ಬಸವರಾಜು ಅಂತ. ಇದು ಆರೆಕೋಲ್ ಎಲ್ಲ ಇಲ್ಲೇ ಇದಾವ? ಆರೆಕೋಲ್ ಇಲ್ಲೇ ಬೀಸ ಪಕ್ಕದ ಇದು ಗಿಡದಳ್ಳಿ ಅಷ್ಟು ಹೋಗಿದ್ದಾರೆ. ಆರೆಕೋಲ್ ಎಬ್ಬಿ ಎಲ್ಲ ಈ ಥರ ಎಲ್ಲ ದಂಗೆ ಮಾಡಿದ್ದಾರೆ ಸರ್. ಎಲ್ಲ ಇಲ್ಲಿಗೆ ಪೊಲೀಸ್ನವ್ರು ಬಂದಿದ್ರಾ? ಪೊಲೀಸ್ನವ್ರು ಬಂದು ಇಲ್ಲಿ ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ನೋಡಿದ್ರು ಸರ್. ನೋಡಿ ಎಲ್ಲ ಮಾಜೂರು ಮಾಡಿಕೊಂಡು ಎಲ್ಲ ಇದು ಮಾಡಿ ಹೋಗಿದ್ದಾರೆ. ಸ್ಥಳಕ್ಕೆ ಕೊರಟಗೆರೆ ತಾಲೂಕಿನ ಕೊಳಾಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ನಿಂಗೆ ಅದೆಲ್ಲ ಪ್ರಯತ್ನ ಮಾಡೋಂತ ಹಾಕೋ. ಅದೆಲ್ಲ ಯಾಕೆ ಬಾಯ್ಲಿ Yeah.